ಎಸ್ ಈ ಪ್ಲೇಸ್ ಏನು ವೀಡಿಯೋ ಅಂತ ಬರ್ಸವರ್ ಪುನಂದಾಜುಂಡು ಫುಲ್ ಮೋಡಾತನು ಊರುಡಿ ಜದ್ನ ವರ್ಷ ಮೂಲ್ತುಲೆ ಆರು ಅಕ್ಕಿ ರೊಟ್ಟಿ ಮಂತೊಂದುಲ್ಲೆ ಹಾಸನ ಹೈವೇ ಈ ಚೆಕಿಂಗ್ ಹೋಗ್ತ ಆರು ಹೋಟೆಲ್ ಯಾರು ಲೆಕ್ಕೊಂದು ಮಂచి ರಾಟೆ ಟ್ರಕ್ ಪಾಸ್ ಆಂಡ ಜನ ಮಕ್ಕಳು ಪೆಟ್ಟದೆ ಬಸ್ ಉಂಟು ಮಾತ್ರ ದುಂಬುಡುಲೆ ಸೈಡ್ ಪೈ ಬಂದು ದುಂಬು 21 ಡಂಪ ಉತ್ತರ ಗಾಡಿ ಅಜ್ಜಿ ಚಾಮಂತ ಬರೋದು ಮಕ್ಕಳು ಒಣಸಿపోయారు ಆಲ್ಮೋಸ್ಟ್ ಟ್ಯಾಂಕರ್ ಬಗ್ಗೆ ಉಂಟೋದೆ ಆರ ಸ್ಟೋವ್ ಅನ್ಕೊಂಡಾಗ ಹಿಂದೆ ಉಂಟಾ ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಬಸ್ ಹಾಸನ್ പോകുന്നുള്ളൂ ಫುಲ್ಲು ದಮ್ಮುಂಟು ಮುಲ್ತೂರ್ದು ಸಾಧಾರಣ ಹಾಸನಕ್ಕೆ 150 ಕಿಲೋಮೀಟರ್ ಆಪುಂಡು ಅಲ್ಪಡ್ದು ಅರ್ಕಲ್ಗೋಡು ಪೋಡು ಹಾಸನದ್ದು ಮುಕ್ಕಲಂಜಿ ಮೇ ಬಿ 20-30 ಕಿಲೋಮೀಟರ್ ಪೋಡು ಎಸ್ ಈ ಪ್ಲೇಸ್ ಇರೋದು ಏನಿದೆ ಈ ವಿಡಿಯೋ ಅಂತ ಮಂಡ ಈ ಪ್ಲೇಸ್ ಇರೋದು ಅವ್ರಿ ಪರಿಚಯ ಇರುತ್ತೆ ಸಂದೀಪ್ ಅಣ್ಣನಿಗೆ ನಿಕ್ಲೆನ್ನ ಮೂಡ್ಬಿದ್ರೆ ಟು ಬ್ಯಾಂಗ್ಳೂರು ಚೆಕಿಂಗ್ ವೀಡಿಯೋ ನಿಕ್ಲೆ ಗೊತ್ತಾವು ಒಂದು ಮುಟ್ಪಡ್ದು ಈ ಪ್ಲೇಸ್ ಹಿಡಿದು ಯಾರೇ ನನಗೆ ಪಿಕ್ ಮಾಡ್ತಿರ್ತಾರೆ ಕಣ್ಣ ಪೋಪುಣ ಗಾಡಿಗೆ ಏನು ಬರ್ತದಿತ್ತು ಅಂಚೆ ಪರಿಚಯ ಆದಿತ್ತು ಮೇ ಬಿ 1 ವರ್ಷ 2 ವರ್ಷ ಆಂಡು ಸೊ ಈ ಸರ್ತಿ ಯಾರನ್ನ ಊರುಡು ಜಾತ್ರೆಗೆ ನಿಪ್ಪಿದರ್ದೆ ಬಟ್ ಜಾತ್ರೆ ಅನ್ಕೊಂಡಾಗ ಮುಗಿದಿಪ್ಪು ಒತ್ತಾಯ ಮಂತಾರೆ ಮಸ್ತ್ ಪಾಪ ಕೋಡೆ ಜಾತ್ರೆ ಎತ್ತಿನ ಇನಿ ಪೋಂದುಲ್ಲೆ ಬಟ್ ಅಡೆ ಎತ್ತನಾಗ ಜಾತ್ರೆ ಮುಗಿದಿಪ್ಪು ಮಲ್ಲಜ್ಜಿ ಆರು ಇಲ್ಲಡೆ ಪೋದು ಆರು ಇಲ್ಲದ ಪಾತಿರ್ದು ಅರಡ ಪಾತಿರ್ದು ಪಿರ ಬರ್ತ ಅರ್ಕೊಳ್ಗೊಡು ಗೊತ್ತೆ ಸಂದೀಪ್ ಅಣ್ಣಗೆ ಫೋನ್ ಮಲ್ತೆ ಫೋನ್ ತೆರ್ತೊಂದಿಜ್ಜರು ಕೊಡಂಜಿ ಬಸ್ ಬರಪಂಡೆ ಐತೆ ಬರ್ಸವರ್ ಪುಣಂದಾಜುಂಡು ಫುಲ್ ಮೋಡಾತನು ಚೂರು ಗಾಳಿಲ ಬೀಜೊಂದುಂಡು ಜೋರು ಬರ್ಸವರ್ ಪುಣಂದಾಜುಂಡು ಪೋಪ್ ಚಂದ ಗೊತ್ತುಜಿ ಊರುಡಿ ಜದ್ನ ವರ್ಷ ಮೂಲ್ತುಲೆ ಒಟ್ರಶ್ ಬರೋಂದುಂಡು ಗಾಳಿ ಲಂಚನುಂಡು ಬಸ್ಸಕ್ಕೆ ಪರ್ಲ ಒಂದಿಜ್ಜಿ ಫುಲ್ ಚಂಡೆ ಕಡಿಮೆ ಇಂತ போத்துச்சு ನೆನಪೋಡ್ಕೊಂಡ ಬರ್ಸ ಜೋರಿತ್ತು ಸೊ ನನಗೆ ಹುಡುಗಿಯಲ್ಲಿ ಎತ್ತನ ಸೊ ಐದು ಹುಡುಗರೆಣ್ಣ ಫೋನ್ ಬಂತು ಬರ್ಪರ್ ಗಿಡ ಸೊ ದಾದ ಗಾಡಿ ಬತ್ತ ಬರ್ಬೇಕು ಗಾಡಿ ಬತ್ತ 3-4 ಜನ ಸ್ವಲ್ಪ ಎರ್ಲಿ ಪಕ್ಕದಾಗಲೇ ಬೇತ ಓಡ್ತಾರೆ ಅವರಿಗೆ ಮೈಸೂರು ಹೋಗ್ತಾರೆ ಸೊ ಒಟ್ಟಿಗೆ ಆರೋಗ್ಯಕ್ಕೆ ಹೋಗ ಒಂದು ಸಂದೀಪ್ ಅಣ್ಣನ ಅಕ್ಕ ಆರು ಅಕ್ಕಿ ರೊಟ್ಟಿ ಮಂತೊಂದುಲ್ಲೆ ನಮ್ಮ ಸೈಡ್ ಅಕ್ಕಿ ರೊಟ್ಟಿ ಮನ್ಪರ ಗೊತ್ತುಂಡೆಜ್ಜೆ ಗೊತ್ತುಜಿ ಎಂಕಲಿಲ್ಲಡಂತೂ ಅಕ್ಕಿ ರೊಟ್ಟಿ ಮನ್ಪರ ಇರೆಲ್ಲ ಗೊತ್ತುಜಿ ಮನ್ಪುನಲ್ಲೆಜ್ಜಿ ತೋಲೆ ಆರೆಂಚ ಮನ್ಪರ್ತುಲೆ ಕೈಟ್ಟೆ ಫುಲ್ಲು ಕೈಟ್ಟೆ ಲಾಟದು ಮಂತೊಂದುಲ್ಲೆ ಟೇಸ್ಟ್ ಅಂತೂ ಸೂಪರ್ ಇಪ್ಪುಂಡು ಬೇರೆ ಅಕ್ಕಲ್ಲ ಸೋಕ್ ಅಡಿಗೆ ಅನ್ಪೇರು ಮಾತ್ರ ಬ್ಯಾಂಗ್ಳೂರ್ ಪೋಂಡಲ್ಲ ಬೇರೆ ಇಲ್ಲೆಡೆ ಪೋಂಡ ಎಡ್ಡ ಅಡಿಗೆ ಅನ್ಪೇರು ಉಣಸ್ವಂತು ಬರ್ಕೊಂಡು ಫ್ರೆಂಡ್ ಫೋನ್ ಬರ್ತಾಯಿ ಬಟ್ ದಾದಾಂಡ್ ಪಂಡ ಅವಳು ವೀಡಿಯೋ ಮನ್ಪರ ಆಯ್ತು ಪಂಡ ಫೋನಲ್ಲಿ ಲೇಟ್ ಆಗಿ ಗಿಡ ಮಾಡ್ತಾರೆ ಆರು ಫ್ರೆಂಡ್ ಬರ್ಪ ಮಾಡಿದ್ವಿ 4 ಗಂಟೆ ಇರ್ದು 7 ಗಂಟೆ ತಕ್ಕಪ್ಪ ಆಯ್ತು ಪಕ್ಕ ಬಸ್ಸಿಗೆ ಹೋಗೋದು ಅರೆಲ್ಲಡೆ ಫೋನಾಗೆ ಎಡ್ಮಾಡ ಸೊ ಪಕ್ಕ ಗೊತ್ತುಂಡಲ್ಲಿ ಪಾರ್ಟಿಯ ಶುರು ಆಂಡೆ ಸೊ ಪೂರ ವೀಡಿಯೋ ಮನ್ಪರ ಸರಿ ಆಗ್ತಿ ಅಂಜರ್ದು ವೀಡಿಯೋ ಮಂದಿ ಹಾಸನ್ ಫೋನ್ ಪ್ಲೇಸ್ ಬಸ್ ಇನ್ನಿದ್ದೆ ರಶಲ್ಲಿ ಫುಲ್ಲು ರಶ್ ಖಾಲಿ ಉಂಟು
ಹಾಸನ ಹೋದು ಹಾಸನ ಹಿಡಿದು ಧರ್ಮಸ್ಥಳ ಹೆಚ್ಚಾಗಿ ಮಾಡೋದು ಪ್ಲ್ಯಾನ್ ಇದೆ. ಬಸ್ ಒಂದು ಹನುಮಂತನ ಚಿತ್ರ ಹುಡುಕೊಂಡು ಬಸ್ ಫುಲ್ ಕಡೆ ಬಂದ ಬಟ್ ಚಿತ್ರ ಹುಡ್ಕೊಂಡು ಲವ್ ಚಿತ್ರ ಉಂಟು ಸೋಲೆ ಬೇರೆ ಏನಿದೆ ದೀಕ್ಷೆ ಪಕ್ಕ ಹನುಮಂತನ ಭಕ್ತ ಹನುಮಂತನೇ ಫೋಟೋ ಚಿತ್ರ ಹುಡ್ಪಾಯಿನ ಪುಷ್ಪ ಆಯ್ತಾ ಸಖತ್ ಚಿತ್ರ ಹುಡ್ಕೋದು. ಎಷ್ಟನೇ ಕ್ಲಾಸ್ ನೀವು? 8th ಅಲ್ಲೇ ಆರ್ ಪಿ ಬಿಡಲ್ಲ. ಇಲ್ಲಿ ಎಲ್ಲ ಹೋಗ್ತೀವಿ ಓದಕ್ಕಲ್ಲಿ ಹಾಸನದಲ್ಲಿ ಓದ್ತೀಯಾ? ಆಫ್ಲೈನ್ ಸರಿ. तू यार आता फोटो चित्र फोटो बद्दल तू यार आता ఇది కొంచెం కంటెంట్ దిక్కు బాగా ఓకే ಬೈ ಎಸ್ ಸರ್ ಆ ಹುಡುಗಿಗೆ ಹೋಯೆ ನಮ್ಮ ಹಾಸನ ಹೈವೇ ಅಡುಲ್ಲ ಹಾಸನ ಹೈವೇ ಈ ಚೆಕಿಂಗ್ ಅಂತ 200 ರೂಪಾಯಿ ಬಸ್ ಟಿಕೆಟ್ ಒರಿಪುಗತ್ತೆ ಅಂದ ಏರಾಣ್ಲ ತಿಕ್ವರ ತೂಕ ಟೆನ್ಷನ್ ಇಚ್ ಓಕೆ ಆಡ್ತೊಂದು పోయి ಒಣಸ್ಮಂದು ಪಂಡ ಮೂಲ ಒಣಸ್ಕೊಂತಾರ ಆಪಿ ವೈಟ್ ರೈಸ್ ಒಂಚೂರು ಬಂಗಾಪ ಗಾಡಿ ಉಲ್ಲ ಮಲ್ಲ ಗಾಡಿ ತೋಜೊಂದು ಎಲ್ಲೆಲ್ಲೇ ಗಾಡಿ ತೋಜೊಂದು ವಾಂಡ್ಲೊಂಜಿ ಗಾಡಿ ಬರ್ತಗ ಒಂದು ಬ್ಯಾಂಗ್ಳೂರ್ ಹೋಗ್ಬೇಕು ನಮ್ಮ ಇಂಚ್ಪೋರ್ಟ್ ಸೀದಾ ಓಕೆ ಸರ್ ದಮ್ಮುಂಡು ಕೋಡಂಚೂರು ಬರ್ಸ ಬರ್ತದೆ ಅವರು ಇಲ್ಲಡಂತೂ ಚಳಿ ಇಟ್ಟು ಕುಲ್ಲರ ಒಂದು ಜಾಂಡು ಈ ಚಳಿ ಇತ್ತು ಈ ಟ್ಯಾಂಕರ್ ಉಂಟು ಬರೋ ಈಗ ಒಳ್ಳೆಗೆ ಹೋಗ್ತಾನೆ ಇಂಚಿ ಮುಂಬೈಗೆ ಆಯ್ತಾ ಟ್ರೈನ್ ದೊಮ್ಮುಂಡು ಹೆವಿ ದೊಮ್ಮುಂಡು ಟ್ರೈನ್ ಮಲ್ಲ ಗಾಡಿ ಉಳ್ಳ ತೋಚಿತು ಇಂಜೆ ಒಂಜಿ ಗಾಡಿ ಎಲ್ಲೆಲ್ಲೇ ಗಾಡಿಲೋ ಅಲ್ಲ ಪೂರ ಅಲ್ಲ ನೀವು ಟ್ರಕ್ ಬರೋದು ಉಂಟ ಬೇರೆಂಡ ದೂರ ಹೋಗ್ತಾರೆ ಗೊತ್ತಿಲ್ಲ ಸಕಲೇಶ್ಪುರ ಮತ್ತೆ ಕೊಂಡೆಲ್ಲ ಹೋಗ್ತೀವಿ ಟ್ಯಾಂಕರ್ ಮತ್ತೆ ತಿಕ್ಕಂಡು ಎಡ್ಡ ಕೊಂಡಾಕ್ಲಿ ಡೈರೆಕ್ಟ್ ಕುಡ್ಲ ಹೋಗ್ಕೊಂಡ್ಲ ಎಸ್ ರಟ್ಟು ಟ್ರಕ್ ಉಂಟು ಬೇರೆ ಆಡು ಆ ಸೈಡ್ ಉಂಟು ಬರೋ ಹೋಗ ಟ್ರೈ ಮಾಡ್ಬೋದು ಹಂಗೆ ಪಾಸ್ ಆಡಿ ಬರ್ತಾನೆ ಮಲ್ಲ ಟ್ರಕ್ ಟ್ರೇಲರ್ ಬರೋ ಒಂದುಂಟು ಪ್ಲೇಸ್ ಸರಿ ಜಾ ಚೂರು ಹಂಚ್ಪ
ಮಾಡ್ತಾರೆ. ಆದ್ರೆ ಹೋಟೆಲ್ದಾರಲ್ಲಿ ಎತ್ತೊಂದಿಲ್ಲ ಯಾವುದೋ ಹೋಟೆಲ್ ಬೇರೆ ಹೋಟೆಲ್ ಗುಡ್ಡ ಕಿಚನ್ ಮಂಗಳೂರು ಸರ್. ನಾನು ಅರ್ಕಲ್ಗೂಡು ಫ್ರೆಂಡ್ ಮನೆಗೆ ಬಂದಿದ್ದೆ. ಯೂಟ್ಯೂಬ್ ವಿಡಿಯೋ ಇಲ್ಲ, ನಾನು ಅಲ್ಲಿಂದ ಬಸ್ಸಲ್ಲಿ ಬಂದೆ. ಈಗ ಯಾವ್ದಾದ್ರು ಟ್ರಕ್ ಏನಾದ್ರು ಸಿಗುತ್ತಾನು? ಸತೀಶ್ ಕಿರೋಡಿ ಅಂತ. ಕಿರೋಡಿ ಸಬ್ಸ್ಕ್ರೈಬ್ ಮನ್ಪೆ ಒಂಟೇರಿ, ಸಬ್ಸ್ಕ್ರೈಬ್ ಮಂತನ ಬಂತೆ ಚಾನಲ್ ಅಂತ ಬೇರೆ. ನಡ್ಕೊಂಡು ಹೋಗಿ ரொம்ப ಜಾಸ್ತಿ ಉಂಟು ಕ್ಯಾಮರಾ ವರ್ಕ್ ಆಗ್ಬೋದು, ಕಣ್ಪು ಜಾಸ್ತಿ ಹೀಟ್ ಆಗ್ಬೋದು ಜಾಸ್ತಿ. ಸೊ ಎಲ್ಲ ತಿಕ್ಕು ಮಂచి అట్టే ట్రక్ పాస్ ఆడాలి అంత మార్లు రోడ్డు కూడా పోపెట్టుతా ರಂಚಿపోయేది ಮಿಂಚಿపోಡು ಎರಡು ತಿಕ್ಕುವೇರಿ ಟ್ರಕ್ దగ్గర ತಿಕ್ಕೋಡು ಆಯ್ತಲ್ಲ. ಟ್ರಕ್ దగ్గర ತಿಕ್ಕಣ ಆಲ್ಮೋಸ್ಟ್ ಜಾಸ್ತಿ ಜರ್ನಿ ಟ್ರಕ್ಗೆ ಕಡಿಮೆ ಉಂಟು ಮಸ್ತ್ ಒಂದಿಚ್ಚು ಎಲ್ಲ ಟ್ರಕ್ దగ్గర ಗಿಡ ಹೊಂದ್ತಾರೆ. ನಾನು ಒಂದು ಕೆಲವಕ್ಕೆ ಕೋಡಿಗೆ ಪೆತ್ತದೇ ಒಂದು ವಾರ ಮುಳ್ಳೇರಿ ಒಂಜಿ ಗಾಡಿ ಇಚ್ಚಪ್ಪ ಗಾಡಿ ಹಾಯ್ ಹೌದು ಹಾಯ್ ಮಲ್ತದುಲ್ಲೆ ಅರೆ ಹಾಯ್ ಮಲ್ತಾರಲ್ಲ ಲೆತ್ತೊಂದುಲ್ಲೆ ಗಾಡಿ ಇಲ್ಲ. ಮಂಗಳೂರು ನಮ್ದು ಮಂಗಳೂರೇ ಮೂಡುಬಿದ್ರೆ ಆಳ್ವಾಸಿದೆಯಲ್ಲ ಮಕ್ಕಳೇ ಹಾಯ್ ಮಂತೇನೆ ನೋಡಿ ಚೆನ್ನ ಈಗ ತರಬೇಕಲ್ಲ. ಇಲ್ಲಪ್ಪ ಏನಾದ್ರು ಗಾಡಿ ಏನಾದ್ರು ಸಿಗುತ್ತೆ ಕೈಯಾಟ ಆಗ್ತೀನಿ ಎಪ್ಪತ್ತು ಹತ್ರ ಅರ್ಕಲ್ಗೂಡು ಇಲ್ಲಿಂದ ಒಂದು ಬೈಕ್ ಅವ್ರು ಈಗ ಹೋಗ್ತಾ ಇದ್ದೀನಿ ಗಾಡಿ ಕರ್ಕೊಂಡು ಅಷ್ಟೆಲ್ಲ. ಯೂಟ್ಯೂಬ್ ಚಾನಲ್ ಸತೀಶ್ ಕಿರೋಡಿ. ಏನು ಕೆಲಸ ಮಾಡ್ತೀರಿ? ಓಕೆ ನಾನು ಯೋಚನೆ ನಡೆಸಿ ಬಸ್ ಉಂಟು ಮಾತ್ರ ಬಸ್ ತಗೊಳ್ಳ ಉಂಟವೇ ನಮ್ಮ ಬೆಟ್ಟ ಹೋಗಿ ಇಟ್ಟು ರತ್ತಿಡೆ ಹಾಯ್ ಹಾಯ್ ಖಾಲಿ ತೋಡ ಯಾವ ಆಯ್ವಂತಂದು ಹೋಗ್ಯಾನೆ ఏ పండ్లొంజి ನಮ್ಮ ಡಾಕ್ಟರ್ ಬ್ರೋಳಕ ಅಪ್ಪಗೆ ಹಾಕಿಕೊಂಡ್ತಾರೆ ತೀರಾಣಿ ಆಸನಟ್ಟು ನಡ್ಕೊಂಡು ಬಂದಿರ್ತಾರೆ. ನಾನು ಹಾಯ್ ಬಂದೆ ಅಂದೆ ಬಟ್ ಎಂಕ್ಲಿಗೆ ಏರದು ಗೊತ್ತೇ ಪೂಜಿ ನೆಕ್ಲೆಸ್ ತೂಪು ನಕ್ಲೆ ಆಯ್ನಾತು ಶೇರ್ ಮಂತದ್ದು ಡಾಕ್ಟರ್ ಬ್ರೋನಾತು ಅಂತ ಬುಚ್ಚೆಂಕ್ ಒಂತೆ ಒಂಜಿ 10,000 ಸಬ್ಸ್ಕ್ರೈಬರ್ ಅಂದ್ರೆ ಖುಷಿ. ಓಕೆನಾ? ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಖಂಡಿತ ಮನ್ಕೊಡು, ನಿಖಿಲ ಮನ್ಕೊಡು, ಶೇರ್ ಮಂತಾರಲ್ಲ ಆ ಕಳ್ಳೆಲ್ಲ ಮನ್ಕೊಡು. ಓಕೆ ಹಾಂ ಮತ್ತೆ ಸಂಗತಿ ದೊಂಬುಡುಲೆ ಸೈಪ್ ಬಂದು ದೊಂಬು ಓಪನೇನೈತೆ ಬೈಕ್ರಾಗಲಿ ಹೊರತು ಒಂದಿಲ್ಲ ಡಬಲ್ ರೋಡ್ ಬೇಲೆ ನಥಿಂಗ್ ಮಚ್ ಸಾಕಾಗುಂಡು ಮಾತ್ರ
ನಮ್ಮ ಟ್ರಕ್ಕಿಗೆ ಮಾತ್ರ ಕೈ ಟ್ರಕ್ಕಿಗೆ ಕೈ ಬರ್ತದೆ ತಿರಾವೊಂಜಿ ಬರೋದು ತಿರಾವೊಂಜಿ ಬರ್ಪು ನಾವು ತಿಕ್ಕುಣ ತುಕ ಇಂಥ ಬೆರೆದು ಸಿಮೆಂಟ್ ಗಾಡಿ ಅವು ಲೋಕಲ್ ಯಾರ್ಯಾರು ಎಷ್ಟು ದೂರ ಹೋಗ್ತೀರಾ ಎಷ್ಟು ದೂರ ಹೋಗ್ತೀರಾ ಹೌದು ಹಾಂ ನಾನು ಧರ್ಮಸ್ಥಳ ಯೂಟ್ಯೂಬ್ ಸರಿ ಗಾಳಿ ಬರ್ತದೆ ಜಾಸ್ತಿ ಏನು ಆಗ್ತದೆ 4 ಕಿಲೋಮೀಟರ್ ಚಾನಲ್ ನೋಡಿ ಸತೀಶ್ ಕಿರೋಡಿ ಅಂತಿದೆ ಓಕೆನಾ ಹಾಂ ಓಕೆ ಇದು ಜಾಗಿಚ್ A21 ನಮ್ಮ ಪುತ್ತೂರು ಗಾಡಿ ಆಂಡ ಐಟ್ ಹಾಕಿ ಫುಲ್ ಒಳ್ಳೆಯದು ಎಂಕು ಫುಲ್ ನಾತು ಜಾಗಿಚ್ಚಿ ಐಕು ಕೈ ಬಚ್ಚೆ ನೋ ಪ್ರಾಬ್ಲಮ್ ಬೇರಂತ ಬೇರೆದುಕ್ಕ ಆಡೆ ಮುಟ ತಯಾರ ಎಷ್ಟು ದೂರ ಇದ್ದೀರಾ ಬೈರಾಪುರ ಮುಟ್ಟಲ್ಲ ಸಲ ಹಾಂ ನನ್ನ ಹೆಸರು ನಿಮ್ಮದು ಹೆಸರು ಮಹೇಶ್ ಪೂಜಿನ ಗಾಡಿ ಒಂದು ಎಲ್ಲಿಯ ಗಾಡಿ ಓಡಿಸಿದ ಅಂದರೆ ಸ್ಲೋ ಮಂತ್ ನಾನು ಇದರಲ್ಲಿ ಮೊನ್ನೆ ಸ್ಲೋ ಮಂತ್ ಬರ್ತೇನೆ ಓಕೆ ಮತ್ತು ಒಂಜಿ ಮ್ಯಾಕ್ಸಿಮಮ್ ಒಂಜಿ 50 ಕಿಲೋಮೀಟ್ರ್ ಕೂಡ 5-10 ಕಿಲೋಮೀಟ್ರ್ ಇರ್ತಿಲ್ಲ 5-10 ಕಿಲೋಮೀಟ್ರ್ ಹೋಗ್ತೀರಾ ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ 8 ಕಿಲೋಮೀಟ್ರ್ ಓಕೆ 2 ಕಿಲೋಮೀಟ್ರ್ ಉಳ್ಳಿಗೆ ಖುಷಿ ಆಗ್ತದೆ ನಿಚ್ಚ ಮತ್ತು ಡ್ರೈವರ್ನ ಸಿಕ್ಕಣಾಗ ಲ್ಯಾಪಂಡ ಎಂಕಿಲ್ಲ ಹೋಗಿ ಬೇಗ ಮಂದಿನಂತ ಸೊ ಡ್ರೈವರ್ ಪಾತ್ರ ಖುಷಿ ಆಗ್ತದೆ ನನಗೆ ವಿಷಯ ನಾನು ಮಲ್ಲ ಗಾಡಿ ಬಿಟ್ಟಿನ ನೈಟ್ ಪಾತ್ರ ಒಂದೇ ಕೊಟ್ಟು ಎರಡು ಪಾತ್ರೆ ಅದೇ ಬೇಜಾರು ಖಾಲಿಗೋಸ್ಕರ ಮಕ್ಕಳೇ ಕನ್ನಡಕ ರೊಂಬು ಜಾಸ್ತಿ ಮಾಡೋದು ಕೈಲಿ ರೋಡು ಕೂಲಿ ನಾಲ್ ಎಡ್ಡೆ ನೋಡ್ಕೊಂಡ ಹೈವೇ ತಿರ್ಕಡೆ ಅವನು ನನಗಾರ ಕಂಡಪುರ ಉಂಟು ಪ್ಲೇಸ್ ಎಡೆ ಮುಟ್ಟ ಬುಡಿಯಾರೆ ಓಕೆ ಥ್ಯಾಂಕ್ಸ್ ಅಣ್ಣ ಓಕೆನಾ ಬರ್ತೀನಿ ಓಕೆ ಎಡೆ ಮುಟ್ಟ ಬುಡಿಯಾರ ಇಲ್ಲ ಗಾಡಿ 1 ಟನ್ ಲೋಡ್ ಬಂತೀಗ ಪಾಪ ಓಕೆ ನಮ್ಮ ಹಂಚ್ಪೋಯಿ ನೆಕ್ಸ್ಟ್ ರೋಡು చాలా ప్రెజెన్స్ ಆಮೇಲೆ ಈ ಗುಜಿರಿ ರೋಡು ಈ ರೋಡ್ ತಿರ್ತಪೋಂಡ ಹೈವೇ ಹೋಗ್ತು ಸ್ವಲ್ಪ ಮಂಡ ಐಟದು ಅವಲೇ ಜತ್ತದ ವ್ಯಾನ್ ಅಲ್ಪ ಅಂದಿಚ್ಚಿ ಏನಪ್ಪಂಡ ರೋಡು ಗಾಡಿ ತಗಲೆ ಪಾರ್ಕ್ ಅಂತ ಸ್ಪೇಸ್ ಇಚ್ಚಿ ಸೊ ಗಾಡಿ ಸ್ಪೇಸ್ ಇದ್ದಿದ್ದ ಎಂಕ್ಲಿ ಉಂಟದ ಪ್ರಯೋಜನ ಇಚ್ಚಿ ತುಂಬು ಬ್ಯಾಂಗ್ಳೂರ್ಗೆ ಗಾಡಿಗೆ ಬಂದಾಗ ಮುಪ್ಪ ಒಂಜಿ ಕ್ಯಾಂಟೀನ್ ಇತ್ತು ನಾನು ಎಂಚನೆ ಗೂಡಂಗಡಿ ಇತ್ತು ಗೂಡಂಗಡಿ ಸೊ ಅವು ಗೂಡಂಗಡಿ ಎಂಚನೆ ಅಜ್ಜಿಪ್ಪೆದೇರು ರಾತ್ರಿ ಟೈಮ್ ಅಜ್ಜಿಪ್ಪೆದೇರು ಆರಿ ಹೇಗೆ ಬಂದಾಗ ಇಂಕಲ ಗಾಡಿ ಕಂಪನಿದ ಗಾಡಿ ಸ್ಟಿಕ್ಕರ್ ಭಯಂಕರ ಇರ್ತದೆ ಮಲ್ಲಾಡಿರ್ತದೆ ಸೊ ಅಜ್ಜಿ ಎಂಕ್ಲ ಗಾಡಿ ಬರ್ತದ ಗಾಡಿ ಉಂತಿ ಕೂಡಲೇ
ಚಾ ರೆಡಿ ಮಂತು ಬರೋದಿತ್ತು ಬಾಕಿ ತಗ್ಲಿ ಪೂರ ಇಂಜಿನ ಕೆಟ್ಲಿ ಬರ್ಪುನಟ ಕೆಟ್ಲಿ ಹಿಡ್ದು ಇದು ಕೆಟ್ಲಿ ಇತ್ತು ಥರ್ಮಸ್ ಬರ್ಪುನಟ ಥರ್ಮಸ್ ಹಿಡ್ದು ಚಾ ಕೊಡ್ತಿದ್ದಾರೆ ಪಂಡ ಶುಗರ್ ಜಾಸ್ತಿ ಪಿನ್ ಪೂರ ಚಾ ಓಕೆ ಹಾಯ್ ಮೂಲಂಜಿ ಹಾಯ್ ಮಂತ ಓ ಎಡೆ ಪಾತ್ರದ ವರ್ಕ ನಮಗೆ ದಾದ ಅವಡು ಅದೇ ಪಾತೆ ನಮಸ್ಕಾರ ಹೆಂಗಿದ್ದೀರಾ ಆರಾಮದ ಇಲ್ಲೇ ಊರು ಯೂಟ್ಯೂಬ್ ಆರು ಅಜ್ಜಿ ಚಾಮಂತು ಬರೋಂತಾರೆ ಗಾಡಿ ಒಳ್ಳೆ ಬಣ್ಣ ಶುಗರ್ ಒಂಚೂರು ಕಡಿಮೆ ಆಗ್ತದೆ ಚಾಮಂತು ಬರೋಂತಾರೆ ಒಳ್ಳೆ ಪಾತ್ರೆ చాపరి ఇదండి అಷ್ಟೇ మళ్ళా మళ్ళీ గాడీలు పూర పోంది ಮುಜಿ ಏ ಮೊಗಲು ಕಾಯ್ದಾರ್ಕೊಂಡಿಟ್ರಿ ಪಾತೆರ್ಜಿನ ಸರಿ ಅಪ್ಪಜಿಂದ ಪಾತೆರಂಡ ಲಾಭ ಹೆಚ್ಚಿ ಬಟ್ ಜನಕ್ಕೆ ಕೊಂಚ ಖುಷಿ ಆಪಣೆ ಆಗಿಲ್ಲ ಒಂಜಿ ಬಿಟ್ಟು ವಿಡಿಯೋ ಬರ್ಪ ಆ ಪುತ್ತೂರ್ದ K21 ಗಾಡಿ ಪಾಸ್ ಆಡದು ಅದೇ ಮೂರು ಆಗಲೇ ಫುಲ್ ರಶ್ ಇಲ್ಲ ಒಂಥರ ಹಾಯ್ ಅಲ್ಪತ್ತುಲಿ ಬೈಕ್ ಒಕ್ಕಡೆ ಕಾಯಿ ಬಂದ್ಬಿಟ್ಟಿದೆ ಅದಾವಟ ಇಲ್ಲಿ ಖುಷಿ ಆಡಿ ಮಕ್ಕಳು ಒಣಸ ಹೋಗಿರ್ಬೋದು ಹೆಸರು ಗಾಡಿ ಮಕ್ಕಳು ಓದಿ ಹೋಗ್ಬೇರಾಗ್ತೈತಿ ಅವು ಹಂಚಿ ಹೋಗ್ನ ಗಾಡಿ ಅದೇ ಹಿಂಜಿ ಹೋಗ್ಬೇಕಲ್ಲ ಅಂತ ಯಾರಲ್ಲ ಮಾಡೇನು ದುಡ್ಲಿ ಜನಗಳಿಲ್ಲ ಹಾಯ್ ಹಾಯ್ ಊರ ಜನಕ್ಕೆ ಭಯಂಕರ ಲೆಪ್ಪೇರ್ ಓಕೆ ಬಿಡು ಸಬ್ಸ್ಕ್ರೈಬ್ ಮಾಡ್ತಾರೆ ನಾವು ಹೀಗೆ ಯೂಟ್ಯೂಬಿಗೆ ಹೌದು ಹಾ ಮತ್ತೆ ಊಟ ಎಲ್ಲ ಆಯ್ತು ಇಲ್ಲ ಆಯ್ತು ಹಾಗೆ ನೋಡಿ ಚಾನಲ್ ಸತೀಶ್ ಅಂತ ಸತೀಶ್ ಕಿರೋಡಿ ಅಂತ ಇದೆ ಕೊಡಂಜಿ ನೋಡೋದೇ ಅಲ್ಲ ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೇಳು ಅದ ಇಸ್ಕೋಬಾರ್ದು ಇಷ್ಟ ಮಾಡ್ಬೇಕು ಇಲ್ಲೇ ಇಲ್ಲೇ ಇಲ್ಲಿ ಇಲ್ಲಿ ಹಾಯ್ ಹೇಳು ಅದೇನೆ ಸರಿ ಓಕೆ ಹಾ ಗಂಧರ್ವ ಪೋರ್ಟ್ ಸ್ವಲ್ಪ ಟ್ರಕ್ ದಕ್ಲೆ ಪೂರ ಕುಂತದು ಮಣಸ್ ಮುಂದ್ಕೋಲಿ ಹೋಟೆಲ್ ಓಕೆ ಬೇರೊಂದು ಬೈಕ್ ದಾರಿ ಹಂಚಿ ಹೋಗ್ತಾರ ಅಂತ ಎಂತ ಹೆಚ್ಚೆ ನೋವೇ ಮಂಗಳೂರು ಹಾ ಯಾವಾದ್ರೂ ನಿಲ್ಲಿಸ್ತಾರೆ ಟೆನ್ಷನ್ ಇಲ್ಲ ಸಾಯಂಕಾಲ ಹೊತ್ತಿಗೆ ತಲುಪಿದ್ರೆ ಆಯ್ತು ನಿಮ್ಮೂರು ಇದೆ ಊರು ಇದೆ ಏನ್ ಕೆಲಸ ಮಾಡ್ತೀರಾ ಹೋಟ್ಲ್ ಕೆಲಸ ಹೋಟ್ಲಲ್ಲಿ ಹೋಲ್ ಬರೋದು ನನ್ನತ್ತಲೆ ಹೋಲ್ ಬರೋ ನನ್ನತ್ತ ಆಲ್ಮೋಸ್ಟ್ ಟ್ಯಾಂಕರ್ ತಕ್ಕಲು ಉಂಟು ಟೈಮ್ ಆಗ್ತೈತಿ ಬಟ್ ಟ್ರೈ ಮಾಡಿ ಒಂದೊಂದು ಟ್ಯಾಂಕರ್ ಉಂಟೆ ಲಾಂಗ್ ಡ್ರೈವ್ ಸ್ಲೋ ಮತ್ತೆ ಸ್ಲೋ ಮನ್ಕೊಂಡ್ನಾಗ ಹೆಂಗೆ ಉಂಟಾಯಿರಿ